ಹುಬ್ಬಳ್ಳಿ ನಗರದಲ್ಲಿ ಆಟೋ ಚಾಲಕರ ಹಾಗೂ ಪ್ರಯಾಣಿಕರ ಜೊತೆ ಅನುಚಿತವಾಗಿ ವರ್ತಿಸುವ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಪೊಲೀಸರು ಆಟೋ ಚಾಲಕರನ್ನು ಹಾಗೂ ಮಾಲಕರನ್ನು ಕರೆದು ಕಾನೂನು ಪಾಠ ಮಾಡಿದ್ದಾರೆ. ಹುಬ್ಬಳ್ಳಿ ಉತ್ತರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಪ್ರಮುಖ ಸ್ಥಳದಲ್ಲಿನ ಇಂತಹ ಪ್ರಕರಣಗಳು ಹೆಚ್ಚುತ್ತಿವೆ. ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸುವುದು, ಹೆಚ್ಚಿಗೆ ಹಣದ ಬೇಡಿಕೆ ಇಡುವುದು ಹಾಗೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುವುದು ಕಾನೂನು ಬಾಹಿರವಾಗಿದೆ. ಇದನ್ನ ಮೀರಿದರೆ ಕ್ರಮವನ್ನ ಜರುಗಿಸಲಾಗುವುದು ಎಂದು ಇನ್ಸ್ಪೆಕ್ಟರ್ ತೋಟಗಿ ಎಚ್ಚರಿಕೆ ನೀಡಿದರು. ನೀವೇನು ಅವ್ರಿಗೆಲ್ಲ ಪ್ಯಾಕೆಟ್ ಮಾಡಿ ಕರೆಕ್ಟಾಗಿ ಒಂದು ಲೇನ್ ಹಚ್ಕೊಂಡಿದ್ದು ನೀನೇ ಮತ್ತು ಸಾಯಂಕಾಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಬಂದು ನಿಂತಿದ್ದೆ ನಾವು ಬಂದು ನಿಂತಾಗ ಹಿಂಗೆ ಮಾಡ್ಯಪ್ಪ ಅಂದ್ಕೊಂಡು ಅದು 2-3 ಲೈನ್ ಇಟ್ಕೊಂಡು ಈ ಕಡೆ ಹೋಗಕ್ಕೆ ಬರ್ಲಂಗೆ ಆ ಕಡೆ ಹೋಗಕ್ಕೆ ಬರ್ಲಂಗೆ ತಿಕ್ಕಾಡ್ಕೊಂಡು ನಿಂತಿದ್ವಿ. ಒಂದು ಸೈಡ್ ಮಾಡಿರಿ ಒಂದು ಬಂದದ್ದು ಅಲ್ಲಿ ಹೋಗಕ್ಕೆ ಲೈನ್ ತಗೋರಿ ಅಂದಾಗ ಕರೆಕ್ಟಾಗಿ ಒಂದು ಲೈನ್ ಮಾಡಿದ್ರು ಭಾಳ ನೀಟಾಗಿ ಇತ್ತು. ನಾನು ನಿಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರು.